ಅಮ್ಮ ಮರಿಯೇ, ಅಮ್ಮ ಮರಿಯೇ, ನಮೋ ನಮೋ ತಾಯೇ, ನಮ್ಮ ಹರಿಹರ ಮಾತೆ. ಪ್ರೀತಿಯ ಸಹೋದರ ಸಹೋದರಿಯರೇ, 1 ಗಂಟೆಯ ಸಮಯವನ್ನು ಪವಿತ್ರ ಪರಮಪ್ರಸಾದದ ಮುಂದೆ ನಾವೀಗ ಕಳೆಯುತ್ತಾ ಇದ್ದೇವೆ. ಜೀವಿಸುವ ದೇವರಾಗಿರುವ ಜೀವಂತ ರೊಟ್ಟಿಯಾಗಿ ನಮ್ಮ ಮಧ್ಯೆ ಆಸೀನರಾಗಿರುವ ಪ್ರಭು ಯೇಸು ಕ್ರಿಸ್ತರಿಗೆ ನಾವೀಗ ಈ ಆರಾಧನಾ ಗೀತೆಯನ್ನು ಹಾಡುತ್ತಾ ಸ್ತುತಿ ಸ್ತೋತ್ರ ನಮನಗಳನ್ನು ಸಲ್ಲಿಸೋಣ. ಆರಾಧನಾ ಗೀತೆ. ಪ್ರಭು ಯೇಸುವಿಗೆ ನಮ್ಮ ಆರಾಧನೆ. ರೊಟ್ಟಿಯ ರೂಪದಲ್ಲಿ ಜೀವಿಸುವ ದೇವರಿಗೆ ನಮ್ಮ ಆರಾಧನೆ. ಜೀವಿಸುವ ದೇವರಿಗೆ ನಮ್ಮ ಆರಾಧನೆ. ಜೀವಂತ ಸರ್ವೇಶ್ವರನಿಗೆ ನಮ್ಮ ಆರಾಧನೆ. ಆರಾಧನೆ ನಿಮಗೆ ಆರಾಧನೆ, ಯೇಸುವೆ ನಿಮಗೆ ಆರಾಧನೆ, ಪರಿಶುದ್ಧನೇ ನಿಮಗೆ ಆರಾಧನೆ, ಪರಮೋನ್ನತರೇ ನಿಮಗೆ ಆರಾಧನೆ. ಆರಾಧನೆ ನಿಮಗೆ ಆರಾಧನೆ, ನಿಮಗೆ ಆರಾಧನೆ ಯೇಸುವೇ. ಆರಾಧನೆ ನಿಮಗೆ ಆರಾಧನೆ, ನಿಮಗೆ ಆರಾಧನೆ ಯೇಸುವೇ. ಒಟ್ಟಾಗಿ ಸೇರಿ ಕರಗಳನ್ನು ಮೇಲೆತ್ತಿ ಸ್ವಾಮಿಗೆ ಸ್ತೋತ್ರ ಮಾಡೋಣ. ರೊಟ್ಟಿಯ ರೂಪದಲ್ಲಿ ಜೀವಿಸುವ ದೇವರಿಗೆ ಆರಾಧನೆಯನ್ನು ಸ್ತುತಿ ವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಜೀವಂತ ದೇವರೇ ಆರಾಧನೆ, ಜೀವಿಸುವವರೇ ಆರಾಧನೆ, ಎಲ್ಲರೂ ಒಟ್ಟಾಗಿ ಜೀವವ ನೀಡುವವರೇ ಆರಾಧನೆ, ಜೀವದ ಬುಗ್ಗೆಯೇ ಆರಾಧನೆ. ಕರಗಳನ್ನು ಮೇಲೆತ್ತಿ ಸ್ವಾಮಿಗೆ ಸ್ತೋತ್ರ ಮಾಡೋಣ. ಆರಾಧನೆ ನಿಮಗೆ ಆರಾಧನೆ ಯೇಸುವೇ. ಆರಾಧನೆ ಹಲ್ಲೆಲೂಯಾ. ಆರಾಧನೆ ನಿಮಗೆ ಯೇಸುವೇ, ನಿಮಗೆ ನಮ್ಮ ಆರಾಧನೆ ಯೇಸುವೇ. ಹಲ್ಲೆಲೂಯಾ. ಜೀವಿಸುವ ದೇವರಿಗೆ ಹಲ್ಲೆಲೂಯಾ, ಜೀವಂತ ಸರ್ವೇಶ್ವರನಿಗೆ ಹಲ್ಲೆಲೂಯಾ. ಪ್ರಭು ಯೇಸುವೇ, ಪರಮ ಪ್ರಸಾದದಲ್ಲಿ ಜೀವಿಸುತ್ತಿರುವ ದೇವರೇ, ಸ್ವರ್ಗದ ಒಡೆಯರೇ ಸ್ತುತಿ ಸ್ತೋತ್ರಕ್ಕೆ ಪಾತ್ರನಾದ ಪ್ರಭು ಯೇಸುವೇ, ರಾಜರೇ ಆರಾಧನೆ, ಸರ್ವಕ್ಕೂ
ಯಜಮಾನರೇ ಎಲ್ಲರಿಗೂ ಒಡೆಯರಾಗಿರುವ ಪ್ರಭು ಯೇಸುವೆ, ನಮನ ಮಹಿಮೆಯು ನಿಮಗೆ ಸದಾ. ಎಲ್ಲರೂ ಒಟ್ಟಾಗಿ ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ಯೇಸುವೇ. ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ಯೇಸುವೇ. ಹಾಲೆಲೂಯಾ, 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 ಪರಮ ಪ್ರಸಾರದಲ್ಲಿ ನಮಗಾಗಿ ಜೀವಿಸುತ್ತಿರುವ ಸೌಖ್ಯದಾಯಕ ಯೇಸು, ನಮ್ಮ ಜೊತೆಗಿದ್ದು ನಮ್ಮನ್ನು ಕಾಪಾಡುವ ಆರೋಗ್ಯದಾಯಕ ಯೇಸುವಿನ ಬಳಿಯಲ್ಲಿ ನಾವು ಇದ್ದು ಈ ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದೇವೆ. ಈ ಪವಿತ್ರ ಪರಮಪ್ರಸಾದದ ಆರಾಧನೆಯನ್ನು ಡಿವೈನ್ ವರ್ಡ್ TV ಚಾನೆಲ್ನ ಮೂಲಕ ಅನೇಕರು ವೀಕ್ಷಿಸ್ತಾ ಇದ್ದೀರಾ. ಅನಾರೋಗ್ಯದಲ್ಲಿ ಇರುವಂಥವರು, ಹಾಸಿಗೆ ಹಿಡಿದಿರುವಂಥವರು, ತೊಂದರೆಗೆ ಸಿಕ್ಕಿ ಹಾಕಿರುವಂಥವರು, ಕಷ್ಟದಲ್ಲಿರುವಂಥವರು ಟೆಲಿಫೋನ್ನ ಮೂಲಕ ಪ್ರಾರ್ಥನೆಯನ್ನು ಮಾಡಲು ಕೇಳಿಕೊಳ್ತಾ ಇದ್ದೀರಾ. ಹರಿಹರದ ಆರೋಗ್ಯ ಮಾತೆಯ ಸನ್ನಿಧಾನದಲ್ಲಿ ಆರೋಗ್ಯಕ್ಕಾಗಿ ಪ್ರಾರ್ಥಿಸ್ತಾ ಇದ್ದೀರಾ. ಪ್ರೀತಿಯ ಸಹೋದರ ಸಹೋದರಿಯರೇ, ಪರಮ ಪ್ರಸಾರದಲ್ಲಿ ಜೀವಿಸುವ ದೇವರಿಗೆ ನಮ್ಮ ಸ್ತುತಿ ಸ್ತೋತ್ರ ನಮನಗಳನ್ನು ಸಲ್ಲಿಸುತ್ತಾ, ಪ್ರಭು ಯೇಸುವೇ, ಜೀವಿಸುವ ದೇವರೇ, ನಮಗೆಲ್ಲರಿಗೂ ರಕ್ಷಣೆಯನ್ನು ನೀಡಿರಿ. ಈ ಜಗತ್ತು ಇವತ್ತು ನೋವಿನಲ್ಲಿದೆ. ಈ ಜಗತ್ತು ಇವತ್ತು ಕಷ್ಟದಲ್ಲಿದೆ, ತೊಂದರೆಯಲ್ಲಿದೆ, ಅನಾರೋಗ್ಯದಲ್ಲಿದೆ. ಯೇಸುವೇ, ನಿನ್ನ ಬಳಿಯಲ್ಲಿ ಇವತ್ತು ಆರೋಗ್ಯಕ್ಕಾಗಿ, ನಿನ್ನ ಬಳಿಯಲ್ಲಿ ಇವತ್ತು ಆಯಸ್ಸಿಗಾಗಿ, ನಿನ್ನ ಬಳಿಯಲ್ಲಿ ಇವತ್ತು ಆಶೀರ್ವಾದಕ್ಕಾಗಿ ಜನ ಮೊರೆಯನ್ನು ಹಿಡಿತಾ ಇದ್ದಾರೆ. ನೀನು ಕೊಡುವ ದೇವರಾಗಿದ್ದೀಯಾ, ಕೇಳಿದ್ದಾಗ ಕರುಣಿಸುವ ದೇವರಾಗಿದ್ದೀರಾ. ಮತ್ತಾಯನ ಶುಭ ಸಂದೇಶ 7ನೇ ಅಧ್ಯಾಯ 7ನೇ ವಚನದಲ್ಲಿ ನೀವೇ ನುಡಿದಿರುವ ಪ್ರಕಾರ, ಕೇಳಿರಿ ನಿಮಗೆ ಕೊಡಲಾಗುವುದು, ಹುಡುಕಿರಿ ನಿಮಗೆ ಸಿಗುವುದು, ತಟ್ಟಿರಿ ಕದವು ತೆರೆಯಲ್ಪಡುವುದು. ಕೇಳಿಕೊಳ್ಳುವ ಪ್ರತಿಯೊಬ್ಬನೂ ಪಡೆದುಕೊಳ್ಳುತ್ತಾನೆ. ಪ್ರಭು ಯೇಸುವೇ, ನಿಮ್ಮ ಬಳಿಯಲ್ಲಿ ಕೇಳುತ್ತಾ ಇದ್ದೇವೆ, ಕದವನ್ನು ತಟ್ಟುತ್ತಾ ಇದ್ದೇವೆ, ಹುಡುಕುತ್ತಾ ಇದ್ದೇವೆ. ನಮಗೆ ವರದಾನದ, ಅನುಗ್ರಹದ, ಆಶೀರ್ವಾದದ ಮಳೆಯನ್ನು ಸುರಿಸಿ ನಮ್ಮನ್ನು ಕಾಪಾಡಿರಿ. ಈ ಒಂದು ಪರಮಪ್ರಸಾದದ ಆರಾಧನೆಯಲ್ಲಿ ಇವತ್ತು ನಮ್ಮಲ್ಲಿ ಒಂದು ಮಾರ್ಪಾಡಾಗಬೇಕು, ನಮ್ಮಲ್ಲಿ ಒಂದು ಬದಲಾವಣೆಯಾಗಬೇಕು. ಪ್ರತಿಯೊಬ್ಬರೂ ಕೂಡ ಬದಲಾಗಬೇಕು ಸ್ವಾಮಿ. ನಿನ್ನವರಾಗಿ ಜೀವಿಸುವ ಬದಲಾವಣೆ ಅದಾಗಬೇಕು. ನಿನಗಾಗಿ ಜೀವಿಸುವ ಬದಲಾವಣೆ ಅದಾಗಬೇಕು. ಈ ಗೀತೆಯನ್ನು ನಾವು ಹಾಡಬೇಕಾದ್ರೆ, ಮಾರ್ಪಡಿಸು ಒಳ್ಳೆಯ ಯೇಸುವೇ, ಈ ಗೀತೆಯನ್ನು ನಾವು ಹಾಡಬೇಕಾದ್ರೆ ನಾವೆಲ್ಲರೂ ಕೂಡ ಒಕ್ಕರುಳಿನಿಂದ ಹೇಳೋಣ, ನನ್ನ ಜೀವನವನ್ನು ಮಾರ್ಪಡಿಸಿರಿ ಪ್ರಭು ಯೇಸುವೆ. ಈ ಕಷ್ಟ ಕಾಲದಲ್ಲಿ, ತೊಂದರೆಯಲ್ಲಿ, ಅನಾರೋಗ್ಯದಲ್ಲಿ, ಹಿಂಸೆಗೊಳಗಾಗಿ ಜನರು ಹೆದರಿಕೆಯಿಂದ ತುಂಬಿರಬೇಕಾದರೆ ಮಾರ್ಪಾಡಿಗಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ನಾವು ಪಾಪಿಗಳು, ದುರ್ಬಲರು, ಆದರೂ ಕೂಡ ಒಳ್ಳೆಯ ತನದೆಡೆಗೆ ನಮ್ಮನ್ನು ಕರೆದೊಯ್ದು ನಮ್ಮನ್ನು ಮಾರ್ಪಡಿಸಿರಿ ಪ್ರಭು ಯೇಸುವೆ. ಪ್ರಭು ಯೇಸುವೆ, ಆ ಮಾರ್ಪಾಡು ನಿನ್ನಿಂದ. ಯಾಕೆಂದರೆ
ಆಲ್ಫವು ಒಮೇಗವು ನೀನೇ ಆಗಿದ್ದೀಯ ಪ್ರಭು ಯೇಸುವೆ. ಬದಲಾಗದೇ ಇರುವಂಥ ವಸ್ತು ಈ ಪ್ರಪಂಚದಲ್ಲಿ ಅದು ಏನಾದರೂ ಇದ್ದರೆ ಅದು ನೀನು ಮಾತ್ರ. ಇವತ್ತು ರೊಟ್ಟಿಯ ರೂಪದಲ್ಲಿ ಜೀವಿಸುವ ದೇವರಾಗಿ ನಮ್ಮ ಕಣ್ಣ ಮುಂದೆ ಆಸೀನರಾಗಿದ್ದೀರ ಪ್ರಭು ಯೇಸುವೆ. ಈ ಗೀತೆಯ ಸಾಲುಗಳನ್ನು ನಾವು ಹಾಡಬೇಕಾದ್ರೆ ಪ್ರಿಯರೇ, ನಾವೆಲ್ಲರೂ ಕೇಳಿಕೊಳ್ಳೋಣ, ದೈನ್ಯದಿಂದ ಕೇಳಿಕೊಳ್ಳೋಣ, ಪ್ರಾರ್ಥನೆಯನ್ನು ಮಾಡೋಣ. ಪ್ರಭು ಯೇಸುವೇ, ನಮ್ಮನ್ನು ಮಾರ್ಪಡಿಸಿರಿ. ಗೀತೆಯನ್ನು ಒಟ್ಟಾಗಿ ಸೇರಿ ಹಾಡೋಣ. ಚಪ್ಪಾಳೆಯನ್ನು ತಟ್ಟುತ್ತಾ ಸ್ವಾಮಿಗೆ ಸ್ತೋತ್ರ ಮಾಡೋಣ. ಈ ಗೀತೆಯನ್ನು, ಈ ಸಾಲುಗಳನ್ನು ಹಾಡಬೇಕಾದರೆ ನಮ್ಮ ಹೃದಯದಲ್ಲಿ ಒಂದು ಮಾರ್ಪಾಡಾಗುವಂತೆ ಆಗಲಿ ಎಂದು ಬೇಡಿಕೊಳ್ಳೋಣ. ಎಲ್ಲರೂ ಒಟ್ಟಾಗಿ ಚಪ್ಪಾಳೆಯನ್ನು ತಟ್ಟುತ್ತಾ ಮಾರ್ಪಾಡು. ನಾ ಮಾರ್ಪಡಲು ಆಸೆಗೊಂಡಿನು, ನನ್ನ ಮಾರ್ಪಡಿಸು ಒಳ್ಳೆಯ ಯೇಸುವೇ. ನಾ ಮಾರ್ಪಡಲು ಆಸೆಗೊಂಡಿನು, ನನ್ನ ಮಾರ್ಪಡಿಸು ಒಳ್ಳೆಯ ಯೇಸುವೇ. ಆಮೆನ್, ಹಲ್ಲೆಲೂಯಾ, ಆಮೆನ್, Hallelujah, Amen, Hallelujah, Amen, Hallelujah. ನಾ ಮಾರ್ಪಡಲು ಆಸೆಗೊಂಡಿನು, ನನ್ನ ಮಾರ್ಪಡಿಸು ಒಳ್ಳೆಯ ಯೇಸುವೇ. ಪ್ರಭು ಯೇಸುವೇ, ನೀವು ಎಂದೆಂದಿಗೂ ಒಳ್ಳೆಯವರಾಗಿದ್ದೀರಾ. ನಮ್ಮ ಕಷ್ಟವನ್ನು, ದುಃಖವನ್ನು, ನೋವನ್ನು, ಸಮಸ್ಯೆಯನ್ನು ಅರ್ಥ ಮಾಡಿಕೊಳ್ಳುವ ದೇವರಾಗಿದ್ದೀರಾ. ಅದಕ್ಕಾಗಿಯೇ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ನಮ್ಮಲ್ಲಿರುವಂತ ಕೆಡುಕುತನದ ಆಲೋಚನೆ, ನಮ್ಮಲ್ಲಿರುವಂತ ತೊಂದರೆ, ಕಷ್ಟವನ್ನು ನೀಗಿಸಿ ಒಂದು ಮಾರ್ಪಾಡನ್ನು ನಮಗೆ ತಂದುಕೊಡು ಪ್ರಭು ಯೇಸುವೇ. ನನ್ನ ಚಿಂತೆ ಮಾರ್ಪಡಲಿ, ನನ್ನ ನೋಟ ಮಾರ್ಪಡಲಿ, ನನ್ನ ಚಿಂತೆ ಮಾರ್ಪಡಲಿ, ನನ್ನ ನೋಟ ಮಾರ್ಪಡಲಿ, ನನ್ನ ನಡೆಯು ಮಾರ್ಪಡಲಿ, ನನ್ನ ನುಡಿಯು ಮಾರ್ಪಡಲಿ, ನನ್ನ ನಡೆಯು ಮಾರ್ಪಡಲಿ, ನನ್ನ ನುಡಿಯು ಮಾರ್ಪಡಲಿ. ನಿನ್ನ ಜೀವವುಳ್ಳ ವಾಕ್ಯದಿಂದ ಬಾಳು ಬೆಳಗಲಿ, ನಿನ್ನ ಜೀವವುಳ್ಳ ವಾಕ್ಯದಿಂದ ಬಾಳು ಬೆಳಗಲಿ. ನಾ ಮಾರ್ಪಡಲು ಆಸೆಗೊಂಡೆನು. ಎಲ್ಲರೂ ಒಟ್ಟಾಗಿ ನನ್ನ ಮಾರ್ಪಡಿಸು ಒಳ್ಳೆಯ ಯೇಸುವೇ. ನಾ ಮಾರ್ಪಡಲು ಆಸೆಗೊಂಡೆನು, ನನ್ನ ಮಾರ್ಪಡಿಸು ಒಳ್ಳೆಯ ಯೇಸುವೇ. ಚಪ್ಪಾಳೆಯನ್ನು ತಟ್ಟುತ್ತಾ ಸ್ವಾಮಿಗೆ ಸ್ತೋತ್ರ ಮಾಡ್ತಾ ಇದ್ದೇವೆ. ನಮ್ಮ ಮನೆಯಲ್ಲಿ ಟಿವಿಯ ಮುಂದೆ ಕುಳಿತುಕೊಂಡು ಯೂಟ್ಯೂಬ್ ಚಾನೆಲ್ನ ಮೂಲಕ ಸ್ವಾಮಿಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದರೂ ಕೂಡ ಅವರು ನಮಗೆ ಹತ್ತಿರವಾಗ್ತಾ ಇದ್ದಾರೆ. ಆ ಒಂದು ದಿವ್ಯ ಅನುಭವವನ್ನು ನಾವೆಲ್ಲರೂ ಕೂಡ ಇನ್ನೂ ಹೆಚ್ಚಾಗಿ ಪಡೆದುಕೊಳ್ಳುವಂತೆ ಆಗಲಿ ಪ್ರಿಯರೇ. ನನ್ನ ಗುಣವು ಮಾರ್ಪಡಲಿ, ನನ್ನ ಮನವು ಮಾರ್ಪಡಲಿ, ನನ್ನ ಗುಣವು ಮಾರ್ಪಡಲಿ, ನನ್ನ ಮನವು ಮಾರ್ಪಡಲಿ, ನನ್ನ ಮನೆಯು ಮಾರ್ಪಡಲಿ, ನನ್ನ ಬಾಳು ಮಾರ್ಪಡಲಿ, ನನ್ನ ಮನೆಯು ಮಾರ್ಪಡಲಿ, ನನ್ನ ಬಾಳು ಮಾರ್ಪಡಲಿ. ನಿನ್ನ ಜೀವವುಳ್ಳ ವಾಕ್ಯದಿಂದ ಬಾಳು ಬೆಳಗಲಿ, ನಿನ್ನ ಜೀವವುಳ್ಳ ವಾಕ್ಯದಿಂದ ಬಾಳು ಬೆಳಗಲಿ. ನಾ ಮಾರ್ಪಡಲು ಆಸೆಗೊಂಡಿನು, ನನ್ನ ಮಾರ್ಪಡಿಸು ಒಳ್ಳೆಯ ಯೇಸುವೇ. ನಾ ಮಾರ್ಪಡಲು ಆಸೆಗೊಂಡಿನು, ನನ್ನ ಮಾರ್ಪಡಿಸು ಒಳ್ಳೆಯ ಯೇಸುವೇ.
ಪ್ರಭು ಯೇಸುವೆ, ನನ್ನ ಜೀವನದಲ್ಲಿ ಒಂದು ಹೊಸತನ ಮೂಡಲು, ತೊಂದರೆ, ಕಷ್ಟ, ನೋವಿನಿಂದ ಬಿಡುಗಡೆಯನ್ನ ನೀಡು ದೇವ ಅಂತ ಕೇಳ್ತಾ ಇದ್ದೀನಿ. ನಿನ್ನ ಬಳಿಯಲ್ಲಿ ಕೇಳದೆ ಮತ್ತಾರ ಬಳಿಯಲ್ಲಿ ಕೇಳಲು ಸಾಧ್ಯ ಸ್ವಾಮಿ. ನನ್ನ ವಸ್ತ್ರ ಮಾರ್ಪಡಲಿ, ನನ್ನ ಸರ್ವಸ್ವವನ್ನು ನನ್ನ ಬದಲಾಯಿಸುವ ಶಕ್ತಿ ಇರುವ ಸರ್ವೇಶ್ವರ, ವೇಷ ಮಾರ್ಪಡಲಿ, ನನ್ನ ಮಾರ್ಗ ಎಲ್ಲವೂ ಕೂಡ ನನ್ನ ನಿನ್ನಿಂದ ಒಂದು ಹೊಸತನವನ್ನ ಪಡೆದುಕೊಳ್ಳಲಿ ಸ್ವಾಮಿ. ಮಾರ್ಪಡಲಿ, ನನ್ನ ಊರು ಮಾರ್ಪಡಲಿ, ನಿನ್ನ ಜೀವವುಳ್ಳ ವಾಕ್ಯದಿಂದ ಬಾಳು ಬೆಳಗಲಿ, ನಿನ್ನ ಜೀವವುಳ್ಳ ವಾಕ್ಯದಿಂದ ಬಾಳು ಬೆಳಗಲಿ. ನಾ ಮಾರ್ಪಡಲು ಎಲ್ಲರೂ ಒಟ್ಟಾಗಿ ಆಸೆಗೊಂಡು ನನ್ನ ಮಾರ್ಪಡಿಸು ಒಳ್ಳೆ ಯೇಸುವೇ. ನಾ ಮಾರ್ಪಡಲು ಆಸೆಗೊಂಡಿನು, ನನ್ನ ಮಾರ್ಪಡಿಸು ಒಳ್ಳೆ ಯೇಸುವೇ. ಆಮೆನ್. ಕರಗಳನ್ನ ಮೇಲೆತ್ತಿ ಆಮೆನ್, ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ. ಪ್ರಭು ಯೇಸುವೆ, ರೊಟ್ಟಿಯ ರೂಪದಲ್ಲಿ ಜೀವಿಸುವ ಜೀವಂತ ಸರ್ವೇಶ್ವರನೇ, ಈ ಪರಮಪ್ರಸಾದದ ಆರಾಧನೆಯಲ್ಲಿ ಭಾಗವಹಿಸ್ತಾ ಇರುವಂಥ ನಾವೆಲ್ಲರೂ ಕೂಡ ನಿನ್ನ ಆಶೀರ್ವಾದವನ್ನು ಹೇರಳವಾಗಿ ಪಡೆದುಕೊಳ್ಳುವಂತೆ ಆಗಲಿ. ಪಂಚಶತಮ ಹಬ್ಬದ ದಿನದಂದು ಪ್ರೇಷಿತರ ಮೇಲೆ ಪವಿತ್ರಾತ್ಮರ ಆಗಮನವಾಯಿತು. ಆ ಪವಿತ್ರಾತ್ಮರು ಕೆನ್ನಾಲಿಗೆಯ ರೂಪದಲ್ಲಿ ವಿಂಗಡ ವಿಂಗಡವಾಗಿ ಶಿಷ್ಯರ ಮೇಲೆ ಇಳಿದು ಬಂದರು. ಪ್ರೇಷಿತರ ಕಾರ್ಯಕಲಾಪ 1ನೇ ಅಧ್ಯಾಯ 14ನೇ ವಚನ. ಮೇರಿ ಮಾತೆ ಅವರ ಜೊತೆಗಿದ್ದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ರು. ಇವತ್ತು ನಾವು ಈ ಪರಮಪ್ರಸಾದದ ಆರಾಧನೆಯಲ್ಲಿ ಭಾಗವಹಿಸ್ತಾ ಇರಬೇಕಾದ್ರೆ ಕರಗಳನ್ನು ಜೋಡಿಸಿ ಕಣ್ಣೀರಿನಿಂದ ಪ್ರಾರ್ಥಿಸುತ್ತಾ ಇದ್ದೇವೆ. ಪ್ರವಾದಿವರ್ವನು ದೇವರ ಬಳಿಯಲ್ಲಿ ಯಾಕೆ ಇಷ್ಟೊಂದು ಕಷ್ಟ, ನೋವು, ತೊಂದರೆ ನನಗೆ? ಕೂಡಲೇ ಪ್ರವಾದಿಗೆ ದೇವರು ಉತ್ತರವನ್ನು ಕೊಡ್ತಾರೆ. ಬಡವನು ಕಣ್ಣೀರಿನಿಂದ ಪ್ರಾರ್ಥನೆಯನ್ನು ಮಾಡಿದಾಗ ಅದು ಮೋಡಗಳನ್ನು ಸೀಳಿಕೊಂಡು ನನ್ನ ಕಿವಿಯನ್ನು ತಾಕುತ್ತದೆ. ಎಷ್ಟೊಂದು ಜನ ಇವತ್ತು ಇಲ್ಲಿ ಕಣ್ಣೀರಿನಿಂದ ಪ್ರಾರ್ಥಿಸ್ತಾ ಇದ್ದೇವೆ. ನಮ್ಮ ಆರೋಗ್ಯಕ್ಕಾಗಿ, ನಮ್ಮ ಕುಟುಂಬದಲ್ಲಿರುವಂಥವರ ಆರೋಗ್ಯಕ್ಕಾಗಿ, ಕೆಲಸಕ್ಕಾಗಿ. ಉದ್ಯೋಗವನ್ನು ಕಳ್ಕೊಂಡಿದ್ದಾರೆ, ಕೆಲಸಕ್ಕಾಗಿ. ಹಣಕಾಸಿನ ತೊಂದರೆ, ಸಾಲ ಸೋಲಗಳಲ್ಲಿ ಸಿಕ್ಕಿ ಹಾಕಿಕೊಂಡು ನಲಗಿ ಹೋಗಿರುವಂತಹ ಪ್ರತಿಯೊಬ್ಬರೂ ಕೂಡ ಇವತ್ತು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಈ ಪ್ರಪಂಚದಲ್ಲಿ ಸರ್ವಶ್ರೇಷ್ಠ ಶಕ್ತಿ ಪ್ರಿಯರೇ ಪ್ರಾರ್ಥನೆಯಾಗಿದೆ. ಪ್ರೇಯರ್ ಇಸ್ ದ ಗ್ರೇಟೆಸ್ಟ್ ಪವರ್ ಆನ್ ಅರ್ತ್. ಆ ಅನುಭವ ನಿಮಗೂ ನನಗೂ ಆಗಿದೆ. ಯಾವ ವ್ಯಕ್ತಿ ಪ್ರಾರ್ಥಿಸಲು ಕಲಿತುಕೊಳ್ತಾನೋ ಅಲ್ಲಿ ವರದಾನ ಇರುತ್ತದೆ, ಅಲ್ಲಿ ಪವಿತ್ರಾತ್ಮರ ಆಶೀರ್ವಾದ ಇರುತ್ತದೆ, ಅಲ್ಲಿ ಪವಿತ್ರಾತ್ಮರ ಅನುಗ್ರಹವಿರುತ್ತದೆ. ಮತ್ತೆ ಮರಿಯಮ್ಮನವರು ಪ್ರಾರ್ಥನೆಯನ್ನು ಮಾಡಿದರು, ಪವಿತ್ರಾತ್ಮರ ಆಗಮನವಾಯಿತು. ಶಿಷ್ಯರು ಹೆದರಿ ಹಂಚಿಕೊಂಡಿದ್ರು. ನಮ್ಮಲ್ಲೂ ಕೂಡ ಹೆದರಿಕೆ. ಅಯ್ಯೋ, ಈ ಕಾಯಿಲೆ ಕೋವಿಡ್-19 ಏನು ಮಾಡಿಬಿಡುತ್ತೋ. ಆದರೆ ಸ್ವಾಮಿ ನಮಗೆ ಹೇಳ್ತಾರೆ, ಯೋಹಾನನ ಶುಭ ಸಂದೇಶ
14ನೇ ಅಧ್ಯಾಯ 18ನೇ ವಚನದಲ್ಲಿ ಹೇಳ್ತಾರೆ ಸ್ವಾಮಿ, ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಟ್ಟು ಹೋಗುವುದಿಲ್ಲ, ನಿಮಗೊಬ್ಬ ಪೋಷಕರನ್ನು ಕಳಿಸಿಕೊಡ್ತೇನೆ. ಮತ್ತ್ಯಾಕೆ ಅನಾಥ ಪ್ರಜ್ಞೆ? ಐ ವಿಲ್ ನಾಟ್ ಲೀವ್ ಯು ಆರ್ಫನ್, ಐ ವಿಲ್ ಸೆಂಡ್ ಅಪಾನ್ ಯು ಎ ಕೌನ್ಸಿಲರ್. ಒಳಿತನ್ನು ನೀಡುವ, ಒಳಿತನ್ನು ಮಾಡುವ ಸರ್ವೇಶ್ವರ. ನಮ್ಮಲ್ಲಿ ಇವತ್ತು ಪ್ರಜ್ಞೆ ಇರ್ಬೋದು, ನನ್ನ ಕುಟುಂಬ ಇದೆ, ನನ್ನ ಮಡದಿ ಇದ್ದಾರೆ, ನಮ್ಮ ಮನೆಯವರಿದ್ದಾರೆ, ನಮ್ಮ ಮಕ್ಕಳಿದ್ದಾರೆ, ಇವತ್ತು ನಾನು ಅನಾಥ. ಆದರೆ ಪ್ರಭು ಯೇಸು ಹೇಳ್ತಾರೆ, ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಟ್ಟು ಹೋಗುವುದಿಲ್ಲ. ನಂಬಿಕೆ ಇಡೋಣ ಪ್ರಿಯರೇ, ಪ್ರಾರ್ಥನೆಯನ್ನು ಮಾಡೋಣ, ವರದಾನಕ್ಕಾಗಿ ಪ್ರಾರ್ಥಿಸೋಣ. ಈಗ ಪವಿತ್ರಾತ್ಮರ ಗೀತೆಯನ್ನು ಹಾಡಬೇಕಾದ್ರೆ ಕರಗಳನ್ನು ಚಾಚಿ ಪ್ರಾರ್ಥಿಸೋಣ. ವರದಾನವನ್ನು ನೀಡುವ ಸರ್ವೇಶ್ವರನ ಬಳಿಯಲ್ಲಿ ಪ್ರಾರ್ಥಿಸೋಣ. ಅನುಗ್ರಹವನ್ನು ನೀಡುವ ಸರ್ವೇಶ್ವರನ ಬಳಿಯಲ್ಲಿ ಪ್ರಾರ್ಥಿಸೋಣ. ಪವಿತ್ರಾತ್ಮರ ವರದಾನಕ್ಕಾಗಿ ನಾವೀಗ ಬೇಡಿಕೊಳ್ಳೋಣ. ಕರೆಗಳನ್ನು ಚಾಚಿ ಪ್ರಾರ್ಥಿಸೋಣ. ಪವಿತ್ರಾತ್ಮರ ಆಗಮನಕ್ಕಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಪವಿತ್ರಾತ್ಮರ ವರದಾನಕ್ಕಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಪಾವನಾತ್ಮರೇ ಬನ್ನಿರಿ, ದಿವ್ಯ ತೇಜರೇ ಬನ್ನಿರಿ. ಪಾವನಾತ್ಮರೇ ಬನ್ನಿರಿ, ದಿವ್ಯ ತೇಜರೇ ಬನ್ನಿರಿ. ಪ್ರಜ್ವಲಿಸುವ ಪ್ರಭೆಯು ಬಿರುತ್ತಲಿ ಹೃದಯವಾ ಬೆಳಕಾಗಿ ಪವಿತ್ರಾತ್ಮರೇ ಬನ್ನಿರಿ, ಇಡೀ ಜಗತ್ತನ್ನು ತುಂಬಲು ಬನ್ನಿರಿ. ಬೆಳಗಿರಿ ಪಾವನಾತ್ಮರೇ ಬನ್ನಿರಿ, ದಿವ್ಯ ತೇಜರೇ ಬನ್ನಿರಿ. ಪವಿತ್ರಾತ್ಮರ ಆಗಮನಕ್ಕಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಒಂದು ಶಿಷ್ಯರ ಮೇಲೆ ಇಳಿದು ಬಂದ ಅದೇ ಪವಿತ್ರಾತ್ಮರಿಂದ ನಮ್ಮ ಮೇಲೆ ಇಳಿದು ಬಂದು ಆಶೀರ್ವದಿಸಲಿ ಎಂದು ಬೇಡಿಕೊಳ್ತಾ ಇದ್ದೇವೆ. ಜ್ಞಾನದ ಬೆಳಕ ಮನದಿ ಹರಸು, ಅಜ್ಞಾನ ಇರುಳ ನಿತ್ಯ ನಿವಾರಿಸು. ಜ್ಞಾನ ಬೆಳಕು ಬುದ್ಧಿ ವಿವೇಕವನ್ನು ನೀಡುವ ಪವಿತ್ರಾತ್ಮರೇ ಈಗಲೇ ಬನ್ನಿ, ನಮ್ಮಲ್ಲಿ ಬಂದು ವಾಸಿಸಲು ಬೇಗ ಬನ್ನಿರಿ. ಪವಿತ್ರಾತ್ಮರೇ ಸ್ಫೂರ್ತಿಯ ನೀಡುತ್ತಾ ಆತ್ಮರೇ ಬನ್ನಿ, ಸ್ಫೂರ್ತಿಯ ನೀಡುತ್ತಾ ಆತ್ಮರೇ ಬನ್ನಿ. ಎಲ್ಲರೂ ಒಟ್ಟಾಗಿ ಆತ್ಮರೇ ಬನ್ನಿರಿ, ದಿವ್ಯ ತೇಜರೇ ಬನ್ನಿರಿ. ಪ್ರಭು ಯೇಸುವಿನ ಬಳಿಯಲ್ಲಿ ನಾವೆಲ್ಲರೂ ಕೂಡ ನಿಮ್ಮ ಆತ್ಮರನ್ನ ಕಳುಹಿಸಿ ಕೊಡಿ ಎಂದು ಬೇಡ್ತಾ ಇದ್ದೇವೆ. ನಮ್ಮ ಮನೆಗಳಲ್ಲಿದ್ದರೂ ಕೂಡ ಆ ಪವಿತ್ರಾತ್ಮರ ಸ್ಪರ್ಶ ನಮ್ಮ ಮೇಲೆ ಆಗ್ತದೆ. ನಮ್ಮನ್ನು ನಡೆಸುವ ಪವಿತ್ರಾತ್ಮರೇ, ಬಡವರ ಪಿತರೇ ಮುನ್ನಡೆಸಲು ಪಾಲರೇ, ನೀವು ಬೇಕಿದೆ ಸ್ವಾಮಿ. ಕರುಣಾ ತೇಜರೇ ಈಗಲೇ ಬನ್ನಿ, ಚೈತನ್ಯ ತನ್ನಿ. ಈಗಲೇ ಬನ್ನಿ, ಬೇಗ ಬಂದು ನಮ್ಮನ್ನು ನೆಲೆಸಿರಿ ಪವಿತ್ರಾತ್ಮರೇ. ಸವಿಯನು ತೋರುತ್ತಾ ಆತ್ಮರೇ ಬನ್ನಿ, ಪಾವನಾತ್ಮರೇ ಬನ್ನಿರಿ, ದಿವ್ಯ ತೇಜರೇ ಬನ್ನಿರಿ. ಪವಿತ್ರಾತ್ಮರ ಬಳಿಯಲ್ಲಿ ವರದಾನಕ್ಕ ಕೋರಿಕೆಯನ್ನು ಇರಿಸಿ ಪ್ರಾರ್ಥಿಸ್ತಾ ಇದ್ದೇವೆ.
ಆಶೀರ್ವಾದ ಅನುಗ್ರಹವನ್ನ ನೀಡುತ್ತಾ ಇರುವಂತ ಪ್ರಭು ಯೇಸು ನಮ್ಮ ಆತ್ಮರನ್ನು ನಮ್ಮ ಮೇಲೆ ಕಳುಹಿಸ್ತಾ ಇದ್ದಾರೆ. ಆ ಒಂದು ಅನುಭವವನ್ನು ನಾವು ಇವತ್ತು ಪಡ್ಕೊಳ್ತಾ ಇದ್ದೇವೆ. ಪರರಿಗೆ ನೆರವ ಮಾಡಲು ಕಲಿಸಿ, ನಿಸ್ವಾರ್ಥ ಸೇವೆಯ ನಮ್ಮಲ್ಲಿ ಮೂಡಿಸಿ. ಪರರಿಗೆ ನೆರವ ಮಾಡಲು ಕಲಿಸಿ, ನಿಸ್ವಾರ್ಥ ಸೇವೆಯ ನಮ್ಮಲ್ಲಿ ಮೂಡಿಸಿ. ಮಾರ್ಗ ಸತ್ಯ ಜ್ಯೋತಿಯಾಗಿರುವ ಪ್ರಭು ಯೇಸುವೆ, ಈಗಲೇ ಪವಿತ್ರಾತ್ಮರ ಶಕ್ತಿಯಿಂದ ರಕ್ಷಣೆಯ ಮಾರ್ಗವನ್ನು ಅರ್ಥ ಮಾಡಿಕೊಳ್ಳಲು ನಮಗೆ ಸಹಾಯ ಮಾಡಿ. ಸೃಷ್ಟಿ ಮಾಡುತ್ತಾ ಆತ್ಮರೇ ಬನ್ನಿ, ಪಾವನಾತ್ಮರೇ ಬನ್ನಿರಿ, ದಿವ್ಯ ತೇಜರೇ ಬನ್ನಿರಿ. ಪಾವನಾತ್ಮರೇ ಬನ್ನಿರಿ, ದಿವ್ಯ ತೇಜರೇ ಬನ್ನಿರಿ. ಪ್ರಜ್ವಲಿಸುವ ಪ್ರಭೆಯು ಬೀರುತ್ತಲಿ ಹೃದಯವ ಕರಗಳನ್ನ ಚಾಚಿ ಪ್ರಾರ್ಥಿಸ್ತಾ ಇದ್ದೇವೆ. ಜ್ವಲಿಸುವ ಕಾಂತಿ ಪವಿತ್ರಾತ್ಮರ ಸನ್ನಿಧಿಯಲ್ಲಿ ಜಗವನ್ನು ಪ್ರಾರ್ಥಿಸ್ತಾ ಇದ್ದೇವೆ. ಬೆಳಗಿರಿ. ರೊಟ್ಟೆಯ ರೂಪದಲ್ಲಿ ಜೀವಿಸುವ ದೇವರು ಬೆಳಗಿರಿ. ಪವಿತ್ರಾತ್ಮರನ್ನು ನಮಗೆ ಕರುಣಿಸಿದ್ದಾರೆ. ಅದಕ್ಕಾಗಿ ವಂದನೆಯನ್ನು ಸಮರ್ಪಿಸೋಣ. ದಿವ್ಯ ತೇಜರೇ ಬನ್ನಿರಿ. ಪ್ರಭು ಯೇಸುವೆ, ಪವಿತ್ರಾತ್ಮರ ವರದಾನವನ್ನು ನಮಗೆ ಕರುಣಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ಎಲ್ಲರೂ ಕರಗಳನ್ನು ಮೇಲೆತ್ತಿ ಪ್ರಾರ್ಥನೆಯನ್ನು ಮಾಡೋಣ. ಹಾಲೆಲೂಯ, 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 ಹಾಲೆಲೂಯ. ಜೀವಿಸುವರ ಮಧ್ಯೆ ಇರುವಂಥ ಜೀವಂತ ಸರ್ವೇಶ್ವರನೇ, ಪವಿತ್ರಾತ್ಮರ ವರದಾನದಿಂದ ನಮ್ಮನ್ನು ತುಂಬಿದ್ದಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ಈ ದಿನ ಈ ಒಂದು ಆರಾಧನೆಯಲ್ಲಿ ಭಾಗವಹಿಸ್ತಾ ಇರುವಂಥ ಎಲ್ಲರೂ ಕೂಡ ನಿನ್ನ ಅನುಗ್ರಹ ಆಶೀರ್ವಾದವನ್ನು ಪಡೆದುಕೊಳ್ಳುವಂತೆ ಆಗಲಿ. ಪವಿತ್ರಾತ್ಮನ ಕೃಪೆಗೆ ಪಾತ್ರರಾಗಿ ಜೀವಿಸಲು ಬೇಕಾದ ಶಕ್ತಿಯನ್ನು ದಯಪಾಲಿಸಿರಿ. ನಮ್ಮನ್ನು ಮಾರ್ಪಡಿಸಲು ನಾವು ಕೇಳಿಕೊಂಡಿದ್ದೆವು. ಆ ಮಾರ್ಪಾಡು ಬರುವಂಥದ್ದು ನಿಮ್ಮ ಆತ್ಮರ ಆಗಮನದಿಂದ ಎನ್ನುವ ನಂಬಿಕೆಯಿಂದ ನಾವು ಬೇಡಿಕೊಳ್ತಾ ಇದ್ದೇವೆ. ಕಮ್ ಹೋಲಿ ಸ್ಪಿರಿಟ್, ಪ್ಲೀಸ್ ಡ್ವೆಲ್ ಇನ್ ಅವರ್ ಹಾರ್ಟ್ಸ್. ಪ್ರಿಯರೇ, ಪವಿತ್ರಾತ್ಮರ ವರದಾನಕ್ಕಾಗಿ ನಾವು ಕರಗಳನ್ನು ಮೇಲೆತ್ತಿ ಸ್ತೋತ್ರವನ್ನು ಮಾಡ್ತಾ ಇರ್ಬೇಕಾದ್ರೆ ಎಲ್ಲರೂ ಒಟ್ಟಾಗಿ ಸೇರಿ ಹೇಳೋಣ. ಹಾಲೆಲೂಯ, 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 ಹಾಲೆಲೂಯ. ಜೀವಿಸೋರ ಮಧ್ಯೆ ಇರುವಂಥ ಜೀವಂತ ಸರ್ವೇಶ್ವರನೇ, ಇದನ್ನ ಈ ಆರಾಧನೆಯಲ್ಲಿ ಭಾಗವಹಿಸ್ತಾರೆ ಅಂತ ಪ್ರತಿಯೊಬ್ಬರನ್ನ ಹೆಸರಿಡಿದು ಆಶೀರ್ವದಿಸಬೇಕೆಂದು ಕೇಳಿಕೊಳ್ಳುತ್ತಾ ಇದ್ದೇವೆ. ನಿನ್ನ ಅನುಗ್ರಹ ಮತ್ತು ಆಶೀರ್ವಾದದ ಸಹಾಯದಿಂದ ಪ್ರತಿಯೊಬ್ಬರೂ ಕೂಡ ಬದುಕಿ ಬಾಳುವ ಮಕ್ಕಳಾಗಿ ನಮ್ಮನ್ನು ಮಾರ್ಪಡಿಸಿರಿ. ಕೋವಿಡ್-19 ಈ ಕಾಯಿಲೆಯಿಂದ ನಮಗೆ ಬಿಡುಗಡೆಯನ್ನು ದಯಪಾಲಿಸಿರಿ. ಈಗಾಗಲೇ ತೊಂದರೆಗೆ ಸಿಕ್ಕಿ ಹಾಕಿಕೊಂಡಿರುವಂಥ ಪ್ರತಿಯೊಬ್ಬರ ಮೇಲೆ ನಿನ್ನ ಅನುಗ್ರಹದ ಹಸ್ತವನ್ನು ಚಾಚಿರಿ. ಈ ಕಾಯಿಲೆ ಮೃತರಾಗಿರುವಂಥ ಪ್ರತಿಯೊಬ್ಬರಿಗೆ ಆತ್ಮವಿಶ್ರಾಂತಿಯನ್ನು ದಯಪಾಲಿಸಬೇಕೆಂದು ನಾವು ನಿಮ್ಮಲ್ಲಿ ವಿನಯದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಸ್ತುತಿ, ಯೇಸುವೆ ನಮನ, ಯೇಸುವೆ ಕೃತಜ್ಞತೆ, ಯೇಸುವೆ ಮಹಿಮೆ. ಹಾಲೆಲೂಯ, 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 ಆಮೆನ್. ಪ್ರೀತಿಯ ಸಹೋದರ ಸಹೋದರಿಯರೇ, ಪವಿತ್ರಾತ್ಮರ ಆಗಮನವಾದ ನಂತರ ಪ್ರೇಷಿತರಲ್ಲಿ ಒಂದು ದೊಡ್ಡ ಮಾರ್ಪಾಡಾಗ್ತದೆ. ನೀವು ಕೂಡ ನೋಡಿ, ಪವಿತ್ರಾತ್ಮರ ಗೀತೆಯನ್ನು ಹಾಡಿದ ನಂತರ ಯಾವ ರೀತಿಯಲ್ಲಿ ಒಂದು ಮಾರ್ಪಾಡು ನಮ್ಮಲ್ಲಿ ಆಗ್ತದೆ ಅಂತ ಹೇಳಿ. ಯಾಕಂದರೆ ಆತ್ಮರು ನಮ್ಮೊಳಗೆ ಇದ್ದು ನಮ್ಮನ್ನು ಮುನ್ನಡೆಸುವ ದೇವರಾಗಿದ್ದಾರೆ. ಅದಕ್ಕಾಗಿ ನಾವು ಸ್ವಾಮಿಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ಪವಿತ್ರಾತ್ಮರು ನಮ್ಮ ಹೃದಯವನ್ನು ತುಂಬಿದ್ದಾರೆ. ನಮ್ಮ ಜೊತೆಗಿದ್ದು ನಮ್ಮನ್ನು ಮುನ್ನಡೆಸ್ತಾರೆ. ನಾವೆಲ್ಲರೂ ಕೂಡ ಭಕ್ತಿಯಿಂದ ಪ್ರಾರ್ಥನೆಯನ್ನು ಈಗ ಮಾಡ್ತಾ ಇರಬೇಕಾದರೆ ಅದೇ ಪವಿತ್ರಾತ್ಮರ ಬಲ ನಮ್ಮ ಹೃದಯದಲ್ಲಿ ನೆಲೆಸಲಿ ಎಂದು ಕೇಳಿಕೊಳ್ಳೋಣ. ಪವಿತ್ರಾತ್ಮ ಭರಿತರಾಗಿ ನಾವು ಪ್ರಾರ್ಥನೆಯನ್ನು ಮಾಡ್ತಾ ಇರಬೇಕಾದ್ರೆ ಸಂತ ಪೇತ್ರರು ಕೂಡ ಪವಿತ್ರಾತ್ಮ ಭರಿತರಾದ ನಂತರ ಒಂದು ಮಾತನ್ನು ಹೇಳ್ತಾರೆ. ಪ್ರಭು ಯೇಸು ಕ್ರಿಸ್ತರ ಮೇಲೆ ಎಷ್ಟೊಂದು ಒಲವು ನೋಡಿ. ಒಂದು ಸಾರಿ ಅವರು ಮಾರ್ಪಾಡಾದ ನಂತರ, ಕೋಳಿ ಕೂಗಿದ ನಂತರ ಕಣ್ಣೀರಿನಿಂದ ವ್ಯಥೆಪಟ್ಟು ತಾನು ಮಾಡಿದಂತಹ ಗುರುದ್ರೋಹಕ್ಕಾಗಿ ವ್ಯಥೆಪಟ್ಟು ಮಾರ್ಪಟ್ಟ ಸಂತ ಪೇತ್ರರು
ಜನರ ಮುಂದೆ ಬಂದು ಹೇಳ್ತಾರೆ, ಈ ಧರೆಯಲ್ಲಾದರೂ ಸರ್ವಶ್ರೇಷ್ಠ ನಾಮವು ಪ್ರಭು ಯೇಸುವಿನ ನಾಮವೇ ಆಗಿದೆ. ಆತನ ನಾಮದಿಂದಲ್ಲದೆ ಯಾವ ನಾಮದಿಂದಲೂ ನಮಗೆ ಬಿಡುಗಡೆ ಇಲ್ಲ. ಪ್ರೈಸ್ ದ ಲಾರ್ಡ್. ಈ ಧರೆಯಲ್ಲಾದರೂ ಸರ್ವಶ್ರೇಷ್ಠ ನಾಮವು ಪ್ರಭು ಯೇಸುವಿನ ನಾಮವೇ ಆಗಿದೆ. ಆತನ ನಾಮದಿಂದಲ್ಲದೆ ನಮಗೆ ಬಿಡುಗಡೆ ಇಲ್ಲ. ಪ್ರೇಷಿತರ ಕಾರ್ಯಕಲಾಪ 4ನೇ ಅಧ್ಯಾಯ 12ನೇ ವಚನದಲ್ಲಿ ಈ ಮಾತು ನಮ್ಮ ಕಣ್ಣಿಗೆ ಸಿಗ್ತದೆ. ಪ್ರಿಯರೇ, ನಾವು ಕೂಡ ಯೇಸುವಿನ ಬಳಿಗೆ ಬರಬೇಕು. ಈ ಪರಮಪ್ರಸಾದದ ಆರಾಧನೆ ಸ್ವಾಮಿಯ ಬಳಿಗೆ ನಮ್ಮನ್ನು ಕರೆದುಕೊಂಡು ಬರಬೇಕು. ಬಾ ಯೇಸುವಲ್ಲಿ ಬಾ, ನಿನ್ನ ಹೃದಯವ ಯೇಸುವಿಗೆ ತಾ. ಹುಟ್ಟಿದಾಗ ಈ ಜಗತ್ತಿಗೆ ನಾವು ಏನನ್ನು ತೆಗೆದುಕೊಂಡು ಬರ್ತೇವೆ, ಸತ್ತ ಮೇಲೆ ಏನನ್ನ ಹೊತ್ಕೊಂಡು ಹೋಗ್ತೇವೆ. ಆದರೂ ಕೂಡ ಅಹಂಕಾರ, ದ್ವೇಷ, ಇನ್ನೊಬ್ಬರಿಗೆ ನೋವನ್ನು ಕೊಡುವಂಥದ್ದು, ಮೋಸ ವಂಚನೆಯನ್ನು ಮಾಡುವಂಥದ್ದು. ಇನ್ನೂ ಈ ಪ್ರಪಂಚ ಏನಾದರೂ ಶಾಶ್ವತವಾಗಿದ್ದರೆ ನಾವು ಏನು ಮಾಡ್ತಾ ಇದ್ವೋ ಗೊತ್ತಿಲ್ಲ. ಆದರೆ ಇವತ್ತು ಸ್ವಾಮಿ ನಮ್ಮನ್ನು ಕರೀತಾ ಇದ್ದಾರೆ. ಸ್ವಾಮಿಯ ಬಳಿಗೆ ನಾವು ಹೋಗೋಣ. ಬಾ ಯೇಸುವಲ್ಲಿ ಬಾ, ನಿನ್ನ ಹೃದಯವ ಯೇಸುವಿಗೆ ತಾ. ಈ ಗೀತೆಯನ್ನು ಹಾಡುತ್ತಾ ಸ್ವಾಮಿಗೆ ನಾವೀಗ ಸ್ತೋತ್ರವನ್ನು ಸಲ್ಲಿಸೋಣ. ಚಪ್ಪಾಳೆಯನ್ನು ತಟ್ಟುತ್ತಾ ಸ್ವಾಮಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಯೇಸುವಲ್ಲಿ ಬಾ, ನಿನ್ನ ಹೃದಯವ ಯೇಸುವಿಗೆ ತಾ. ನಿನ್ನ ಕಾಯುವ ಕುರುಬನವಾ, ಬಾ ಯೇಸುವಲ್ಲಿ ಬಾ, ನಿನ್ನ ಹೃದಯವ ಯೇಸುವಿಗೆ ತಾ. ನಿನ್ನ ಕಾಯುವ ಕುರುಬನವಾ. ಹುಟ್ಟಿದಾಗ ಏನು ಹೊತ್ತು ತಂದೆ, ಸತ್ತಾಗೇನು ಕೊಂಡೋಗುವೆ ನೀನು. ಹುಟ್ಟಿದಾಗ ಏನು ಹೊತ್ತು ತಂದೆ, ಸತ್ತಾಗೇನು ಕೊಂಡೋಗುವೆ ನೀನು. ಎಲ್ಲಿಂದ ನೀ ಬಂದೆ ಈ ಜಗಕ್ಕೆ, ಎಲ್ಲಿಗೋಗಬೇಕು ನಿನಗೆ ಗೊತ್ತೇ. ಎಲ್ಲಿಂದ ನೀ ಬಂದೆ ಈ ಜಗಕ್ಕೆ, ಎಲ್ಲಿಗೋಗಬೇಕು ನಿನಗೆ ಗೊತ್ತೇ. ಎಲ್ಲರೂ ಒಟ್ಟಾಗಿ ಬಾ ಯೇಸುವಲ್ಲಿ ಬಾ, ನಿನ್ನ ಹೃದಯವ ಯೇಸುವಿಗೆ ತಾ. ನಿನ್ನ ಕಾಯುವ ಕುರುಬನವಾ. ಚಪ್ಪಾಳೆಯನ್ನು ತಟ್ಟುತ್ತಾ ಸ್ವಾಮಿಗೆ ಸ್ತೋತ್ರ ಮಾಡ್ತಾ ಇದ್ದೇವೆ. ಬಾ ಯೇಸುವಲ್ಲಿ ಬಾ, ನಿನ್ನ ಹೃದಯವ ಯೇಸುವಿಗೆ ತಾ ಎನ್ನುವ ಗೀತೆಯ ಸಾಲುಗಳನ್ನು ನಾವೀಗ ಭಕ್ತಿಯಿಂದ ಹಾಡುತ್ತಾ ಇದ್ದೇವೆ. ಪ್ರೇಮಕ್ಕಾಗಿ ಅಲೆದು ಸೋತೆ ನೀನು, ನಂಬಿದವರ ಪ್ರೇಮವೆಲ್ಲ ಸುಳ್ಳು. ಪ್ರೇಮಕ್ಕಾಗಿ ಅಲೆದು ಸೋತೆ ನೀನು, ನಂಬಿದವರ ಪ್ರೇಮವೆಲ್ಲ ಸುಳ್ಳು. ಜೀವ ಕೊಟ್ಟ ಪ್ರೇಮ ಉಂಟು ನೋಡು, ಶಿಲುಬೆ ಮರಣ ಸತ್ಯ ಪ್ರೇಮ ಕಾಣು. ಓ ಜೀವ ಕೊಟ್ಟ ಪ್ರೇಮ ಉಂಟು ನೋಡು, ಶಿಲುಬೆ ಮರಣ ಸತ್ಯ ಪ್ರೇಮ ಕಾಣು. ಎಲ್ಲರೂ ಒಟ್ಟಾಗಿ ಬಾ ಯೇಸುವಲ್ಲಿ ಬಾ, ನಿನ್ನ ಹೃದಯವ ಯೇಸುವಿಗೆ ತಾ. ನಿನ್ನ ಕಾಯುವ ಕುರುಬನವಾ. ಹಣದ ಹಿಂದೆ ಓಡಿದ್ದು ನೀ ಸಾಕು, ಹಣದ ಹಿಂದೆ ಓಡಿ ಓಡಿ ಹೋಗುವಂತವರು ಬರಲು ಹಣವದೆಲ್ಲ ಧೂಳು.
ಹಣದ ಹಿಂದೆ ಓಡಿದ್ದು ನೀ ಸಾಕು, ಮರಣವರ ಹಣವದೆಲ್ಲ ಸುಳ್ಳು. ಯೇಸುವಿನ ಹಿಂದೆ ಬೇಗವೋ, ಯೇಸುವಿನ ಹಿಂದೆ ಓಡೋಣ ಪ್ರಿಯರೇ. ನಿತ್ಯ ಜೀವ ದಕ್ಕುತ್ತಾಗ ನಿತ್ಯ ನೋಡು, ಜೀವವನ್ನು ನೀಡುವ ಯೇಸುವಿನ ಬಳಿಗೆ ಯೇಸುವಿನ ಹಿಂದೆ ಬೇಗ ಓಡು, ನಿತ್ಯ ಜೀವ ದಕ್ಕುತ್ತಾಗ ನೋಡು. ಎಲ್ಲರೂ ಒಟ್ಟಾಗಿ ಬಾ, ಯೇಸುವಲ್ಲಿ ಬಾ, ನಿನ್ನ ಹೃದಯವ ಯೇಸುವಿಗೆ ತಾ, ನಿನ್ನ ಕಾಯುವ ಕುರುಬನವಾ. ನಾನು ಎಂಬ ಅಹಂಕಾರ ಸಾಕು, 6 ಅಡಿ ಮಣ್ಣು ಕೊನೆಗೆ ನೋಡು. ಎಲ್ಲರೂ ಒಟ್ಟಾಗಿ ನಾನು ಎಂಬ ಅಹಂಕಾರ ಸಾಕು, 6 ಅಡಿ ಮಣ್ಣು ಕೊನೆಗೆ ನೋಡು. ಸ್ಥಾನಮಾನ ಸ್ಥಿರವಲ್ಲ ನೋಡು, ದೀನರಲ್ಲಿ ಯೇಸುವನ್ನು ಕಾಣು. ಓ ಸ್ಥಾನಮಾನ ಸ್ಥಿರವಲ್ಲ ನೋಡು, ದೀನರಲ್ಲಿ ಯೇಸುವನ್ನು ಕಾಣು. ಎಲ್ಲರೂ ಒಟ್ಟಾಗಿ ಸೇರಿ ಬಾ, ಯೇಸುವಲ್ಲಿ ಬಾ, ನಿನ್ನ ಹೃದಯವ ಯೇಸುವಿಗೆ ತಾ, ನಿನ್ನ ಕಾಯುವ ಕುರುಬನವಾ. ಬಾ, ಯೇಸುವಲ್ಲಿ ಬಾ, ನಿನ್ನ ಹೃದಯವ ಯೇಸುವಿಗೆ ತಾ, ನಿನ್ನ ಕಾಯುವ ಕುರುಬನವಾ. ಯೇಸುವಿನ ಬಳಿಗೆ ನಾವು ಓಡಿ ಬಂದಿದ್ದೇವೆ. ರೊಟ್ಟಿಯ ರೂಪದಲ್ಲಿ ಜೀವಿಸುವ ದೇವರಿಗೆ ನಾವು ಆರಾಧನೆಯನ್ನು ಸಲ್ಲಿಸ್ತಾ ಇದ್ದೇವೆ. ರೋಗ ಸೌಖ್ಯಕ್ಕಾಗಿ ನಾವೆಲ್ಲರೂ ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಕೋವಿಡ್-19 ಇದರಿಂದ ಬಿಡುಗಡೆಯನ್ನು ನೀಡು ದೇವ ಅಂತ ಕೇಳಿಕೊಳ್ತಾ ಇದ್ದೇವೆ. ಯೇಸುವಿನ ಬಳಿಯಲ್ಲಿ ಕಳೆಯುವ ಸಮಯ ನಿರರ್ಥಕವಾಗುವುದಿಲ್ಲ. ಯೇಸುವಿನ ಬಳಿಯಲ್ಲಿ ಕಳೆಯುವ ಸಮಯ ಎಂದೆಂದಿಗೂ ನಮಗೆ ವರದಾನವನ್ನು ಕರುಣಿಸುತ್ತದೆ. ಅದು ಶಿಷ್ಯರು ಸ್ವಾಮಿಯ ಜೊತೆಗೆ ಸಮಯವನ್ನು ಕಳೆದರು. ಅದಾದ ನಂತರ ಪ್ರೇಷಿತರ ಒಂದು ದಿವ್ಯ ಅನುಭವವನ್ನು ಹಂಚಿಕೊಂಡು ತಮ್ಮ ಜೀವಿತಾವಧಿಯಲ್ಲಿ ಅನೇಕ ಸಂತರು ಪ್ರಭು ಯೇಸುವನ್ನು ಹಿಂಬಾಲಿಸಿದರು. ನೀವು ಮತ್ತು ನಾನು ಕೂಡ ಇವತ್ತು ಯೇಸುವಿನ ಬಳಿಗೆ ಬಂದಿದ್ದೇವೆ. 6 ಅಡಿ ಮಣ್ಣು ಕೊನೆಗೆ ನಮಗೆ ಉಳಿಯುವಂಥದ್ದಷ್ಟೇ, ಬೇರೆ ಏನು ಉಳಿಯೋದಿಲ್ಲ. ಆದರೆ ಕರುಣಿಸುವ ಸರ್ವೇಶ್ವರನ ಬಳಿಯಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಿದಾಗ, ಹೇರಳವಾಗಿ ಪ್ರಾರ್ಥಿಸಿದಾಗ, ರೊಟ್ಟಿಯ ರೂಪದಲ್ಲಿ ಜೀವಿಸುವ ದೇವರು ನಮ್ಮೆಲ್ಲರನ್ನ ಆಶೀರ್ವದಿಸೇ ತೀರ್ತಾರೆ. ನಮ್ಮನೆ ಒಂದು ಮಾರ್ಪಾಡನ್ನು ತೆಗೆದುಕೊಂಡು ಬಾ ಸ್ವಾಮಿ ಅಂತ ನಾವು ಕೇಳಿಕೊಂಡ್ವಿ. ಯೇಸುವಿಗೆ ನಾವು ಹತ್ತಿರವಾಗಬೇಕು. ಯೇಸುವಿಗೆ ನಾವು ಹತ್ತಿರವಾಗಬೇಕು. ಯಾಕಂದರೆ ನಮ್ಮ ಹತ್ತಿರ ಇರುವಂತಹ ದೇವರು ಅವರಾಗಿದ್ದಾರೆ. ನಾವು ಇವತ್ತು ಹಾಡಬೇಕು ಸಾಲುಗಳನ್ನು. ಈ ಗೀತೆಯನ್ನು ಹಾಡಬೇಕಾದ್ರೆ ನಾವೆಲ್ಲರೂ ಕೂಡ ಸ್ವಾಮಿಯ ಬಳಿಯಲ್ಲಿ ಕೇಳಿಕೊಳ್ಳೋಣ, ವರದಾನಕ್ಕಾಗಿ ಕೇಳಿಕೊಳ್ಳೋಣ. ನನ್ನ ಹತ್ತಿರವಿರುವ ಓ ಯೇಸುವೆ, ನಾನು ನಿನ್ನನ್ನು ಬಿಟ್ಟು ಬಾಳಲಾರೆನು. ಪ್ರಭು ಯೇಸುವೆ, ನಿಮ್ಮನ್ನು ಬಿಟ್ಟು ಜೀವಿಸಲು ಹೇಗೆ ಸಾಧ್ಯ? ಯಾಕಂದರೆ ನಮ್ಮ ಬಾಳಿಗೆ ಅರ್ಥವನ್ನು ಕರುಣಿಸಿರುವಂಥವರು ನೀವು. ನಿಮ್ಮ ಹಿಂಬಾಲಕರಾಗಿ ನಾವು ನಡೆದಾಗ ಒಂದು ಆತ್ಮಸಂತೃಪ್ತಿಯನ್ನು ನಮಗೆ ನೀವು ಕರುಣಿಸುತ್ತೀರಾ, ಒಂದು ಆತ್ಮಸ್ಥೈರ್ಯವನ್ನು ನಮಗೆ ನೀಡುತ್ತೀರಾ. ಇವತ್ತು ಕೂಡ ನಾವು ಪ್ರಾರ್ಥಿಸ್ತಾ ಇದ್ದೇವೆ, ಒಂದು ಮಾರ್ಪಾಡೆಗಾಗಿ ಪ್ರಾರ್ಥಿಸ್ತಾ ಇದ್ದೇವೆ, ವರದಾನಕ್ಕಾಗಿ ಪ್ರಾರ್ಥಿಸ್ತಾ ಇದ್ದೇವೆ, ರೋಗದಿಂದ ಬಿಡುಗಡೆಯನ್ನು ನೀಡು ದೇವ ಅಂತ ಕೇಳಿಕೊಳ್ತಾ ಇದ್ದೇವೆ. ಈಗ ಈ ಸಾಲುಗಳನ್ನು ಹಾಡಬೇಕಾದ್ರೆ ನಮ್ಮ ಹತ್ತಿರವಿರುವಂಥವರು ಯಾರು, ನಮ್ಮನ್ನು ಪ್ರೀತಿಸುವಂಥವರು ಯಾರು? ಪ್ರಭು ಯೇಸುವಲ್ಲದೆ ಬೇರೆ ಯಾರಿಂದ ಸಾಧ್ಯ? ಪ್ರಿಯರೇ, ಹೆತ್ತ ಕಂದನನ್ನು ತಾಯಿ ಮರೆತರೂ ಕೂಡ ನಾನು ನಿನ್ನನ್ನು ಮರೆಯುವುದಿಲ್ಲ. ಯೆಶಾಯ 49:15 ಆ ಮಾತುಗಳಲ್ಲಿ ಭರವಸೆಯನ್ನು ಇಟ್ಟು ಈ ಗೀತೆಯನ್ನು ಹಾಡೋಣ.
ಕರಗಳಲ್ಲಿ, ನಿನ್ನ ಕರಗಳಲ್ಲಿ, ನನ್ನ ಕರಗಳಲ್ಲಿ ನಿನ್ನ ಹೆಸರನ್ನು ಚಿತ್ರಿಸಿದ್ದೇನೆ ಅಂತ ಸ್ವಾಮಿ ಹೇಳ್ತಾರೆ. ಯೆಶಾಯ 49:16. ಪ್ರೀತಿಯ ಸಹೋದರ ಸಹೋದರಿಯರೇ, ಈಗ ಈ ಗೀತೆಯನ್ನು ಹಾಡಬೇಕಾದರೆ ನಿಜವಾಗಲೂ ಸ್ವಾಮಿಗೆ ನಾವು ಸ್ತೋತ್ರವನ್ನು ಸಲ್ಲಿಸುವ ಮಕ್ಕಳಾಗೋಣ. ಈ ಗೀತೆಯ ಸಾಲುಗಳನ್ನು ಆಲಿಸಿ ನಾವು ಎಲ್ಲರೂ ಒಟ್ಟಾಗಿ ಸೇರಿ ಸ್ವಾಮಿಗೆ ಸ್ತುತಿಯನ್ನು ಸಮರ್ಪಿಸೋಣ. ನನ್ನ ಹತ್ತಿರವಿರುವ ಯೇಸುವೆ, ನಾನು ನಿನ್ನನ್ನು ಬಿಟ್ಟು ಬಾಳಲಾರೆನು. ಹತ್ತಿರವಿರು ಓ ಯೇಸುವೆ, ನಿನ್ನನ್ನು ಬಿಟ್ಟು ಬಾಳಲಾರೆನು. ಎಲ್ಲರೂ ಒಟ್ಟಾಗಿ ನನ್ನ ಹತ್ತಿರವಿರು ಓ ಯೇಸುವೆ, ನಿನ್ನನ್ನು ಬಿಟ್ಟು ಬಾಳಲಾರೆನು. ಕರಗಳನ್ನ ಮೇಲೆತ್ತಿ ಎಲ್ಲರೂ ಕೂಡ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ. ಪ್ರಭು ಯೇಸುವೇ, ಎಲ್ಲರೂ ಒಟ್ಟಾಗಿ ಸೇರಿ ಸಾಲುಗಳನ್ನು ಹಾಡೋಣ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಜೀವಿಸರ ಮಧ್ಯೆ ಇರುವಂತ ಜೀವಂತ ಸರ್ವೇಶ್ವರ ಬಿಡುಗಡೆಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೀವಿ. ಹಲ್ಲೆಲೂಯಾ. ಪ್ರಭು ಯೇಸುವೇ, ಚಪ್ಪಾಳೆಯನ್ನು ತಟ್ಟುತ್ತಾ ಸ್ವಾಮಿಗೆ ಸ್ತೋತ್ರ ಮಾಡೋಣ. ಕತ್ತಲಿನ ಸಮಯದಿ ಬೆಳಕಾಗಿರು, ಮರಣದ ಸಮಯದಿ ಜೀವವಾಗಿರು. ಕತ್ತಲೆಯ ಸಮಯದಿ ಬೆಳಕಾಗಿರು, ಕತ್ತಲಿನ ಸಮಯದಿ ಬೆಳಕಾಗಿರು, ಮರಣದ ಸಮಯದಿ ಜೀವವಾಗಿರು. ನನ್ನ ಹತ್ತಿರವಿರು ಎಲ್ಲರೂ ಒಟ್ಟಾಗಿ ಓ ಯೇಸುವೆ, ನಿನ್ನನ್ನು ಬಿಟ್ಟು ಬಾಳಲಾರೆನು. ನನ್ನ ಹತ್ತಿರವಿರು ಓ ಯೇಸುವೆ, ನಿನ್ನನ್ನು ಬಿಟ್ಟು ಬಾಳಲಾರೆನು. ಯೇಸುವೆ, ನಿನ್ನನ್ನು ಬಿಟ್ಟು ಹೇಗೆ ಜೀವಿಸಲು ಸಾಧ್ಯ? ಪ್ರಕಟಣೆಯಾಗಿರುವಂತ 3ನೇ ಅಧ್ಯಾಯ 20ನೇ ವಚನದಲ್ಲಿ ನೀವು ಹೇಳಿದ ಮಾತು, ಇಗೋ ಬಾಗಿಲ ಬಳಿಯಲ್ಲಿ ನಿಂತು ತಟ್ಟುತ್ತಾ ಇದ್ದೇನೆ, ಯಾರಾದರೂ ನನ್ನ ಸ್ವರವನ್ನು ಆಲಿಸಿ ಬಾಗಿಲನ್ನು ತೆಗೆದರೆ ಆತನ ಸಂಗಡ ನಾನು ಊಟ ಮಾಡುತ್ತೇನೆ. ಕಣ್ಣೀರಿನ ಸಮಯದಿ ತಾಯಿಯಾಗಿರು, ಸಾಲದ ಸಮಯದಿ ತಂದೆಯಾಗಿರು. ಕಣ್ಣೀರಿನ ಸಮಯದಿ, ಕಣ್ಣೀರಿನ ಸಮಯದಿ ತಾಯಿಯಾಗಿರು, ಸಾಲದ ಸಮಯದಿ ತಂದೆಯಾಗಿರು. ನನ್ನ ಹತ್ತಿರವಿರು ಓ ಯೇಸುವೆ, ನಿನ್ನನ್ನು ಬಿಟ್ಟು ಬಾಳಲಾರೆನು. ನನ್ನ ಹತ್ತಿರವಿರು ಓ ಯೇಸುವೆ, ನಿನ್ನನ್ನು ಬಿಟ್ಟು ಬಾಳಲಾರೆನು. ಯೇಸುವಿನ ಹತ್ತಿರ ನಾವಿದ್ದಾಗ
ಯೇಸು ನಮ್ಮ ಹತ್ರ ಇರ್ತಾರೆ. ಭರವಸೆಯ ಭಾವವನ್ನು ನಮ್ಮಲ್ಲಿ ಮೂಡಿಸುವ ಕ್ರಿಸ್ತ, ಕಣ್ಣೀರನ್ನ ಒರೆಸುವ ಕ್ರಿಸ್ತ ನಮ್ಮ ಬಳಿಯಲ್ಲಿ ಇದ್ದು ನಮ್ಮನ್ನ ಹರಿಸ್ತಾ ಇದ್ದಾರೆ, ಆಶೀರ್ವದಿಸ್ತಾ ಇದ್ದಾರೆ. ಇದಕ್ಕಿಂತ ಯಾವ ವಾಕ್ಯ ಬೇಕು ಪ್ರಿಯ? ನಿನ್ನ ವಾಕ್ಯ ಓದುವ ಸಮಯದಿ ಗುರುವಾಗಿರು, ಪ್ರಾರ್ಥಿಸುವ ಸಮಯದಿ ದೇವರಾಗಿರು. ನಿನ್ನ ವಾಕ್ಯ ಓದುವ ಸಮಯದಿ ಗುರುವಾಗಿರು, ಪ್ರಾರ್ಥಿಸುವ ಸಮಯದಿ ದೇವರಾಗಿರು. ನನ್ನ ತೀರವಿರು ಎಲ್ಲರೂ ಒಟ್ಟಾಗಿ ಓ ಯೇಸುವೇ, ನಿನ್ನನ್ನು ಬಿಟ್ಟು ಬಾಳಲಾರೆನು. ನನ್ನ ತೀರವಿರು ಓ ಯೇಸುವೇ, ನಿನ್ನನ್ನು ಬಿಟ್ಟು ಬಾಳಲಾರೆನು. ಕರಗಳನ್ನು ಮೇಲೆತ್ತಿ ಸ್ವಾಮಿಗೆ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ ಪ್ರಭು ಯೇಸುವೇ, ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಎಲ್ಲರೂ ಒಟ್ಟಾಗಿ ಸ್ತೋತ್ರ ಮಾಡೋಣ. ಈ ಸಾಲುಗಳನ್ನು ಆಡ್ತಾ ಇರಬೇಕಾದ್ರೆ ಸ್ತೋತ್ರ ಮಾಡೋಣ. ನಮಗಾಗಿ ನಾವು ಪ್ರಾರ್ಥನೆಯನ್ನು ಮಾಡೋಣ, ನಮ್ಮ ಕುಟುಂಬಕ್ಕಾಗಿ ಪ್ರಾರ್ಥಿಸೋಣ. ಈ ಊರಿನಲ್ಲಿರುವಂತ ಹೊರ ಊರುಗಳಲ್ಲಿ ಇರುವಂತವರೆಲ್ಲರಿಗಾಗಿ ಪ್ರಾರ್ಥಿಸೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ, 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 ಸ್ವಾಮಿ, ಹಲ್ಲೆಲೂಯಾ. ಸ್ತುತಿ, 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 ಸ್ತೋತ್ರ, ನಮನ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್, ಆಮೆನ್, ಹಲ್ಲೆಲೂಯಾ. ಯೇಸುವೇ, ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸು ನಮ್ಮ ಹತ್ತಿರ ಇದ್ದು ನಮ್ಮನ್ನು ಕಾಪಾಡುವ ದೇವರು. ಇವತ್ತಿನ ಈ ಆರಾಧನೆಯಲ್ಲಿ ನಾವೆಲ್ಲ ಭಾಗವಹಿಸಿದಾಗ ಆ ಸ್ವಾಮಿಯ ದಿವ್ಯ ಅನುಭವ ನಮಗಾಗಿರ್ತದೆ. ಎಷ್ಟೋ ತೊಂದರೆ ಇದೆ, ಕಷ್ಟ ಇದೆ, ನೋವಿದೆ, ಆದರೂ ಸ್ವಾಮಿಯ ಬಳಿಯಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಕಣ್ಣೀರಿನಿಂದ ಪ್ರಾರ್ಥಿಸುವಾಗ ಅನುಗ್ರಹವನ್ನು ನೀಡುವ ದೇವರ ಬಳಿಯಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಅನೇಕ ತೊಂದರೆಗಳು, ಕಷ್ಟಗಳು ನಮ್ಮ ಜೀವನದಲ್ಲಿ ಇಲ್ಲ ಸಲ್ಲದ ಮಾತುಗಳನ್ನು ಆಡುವಂಥವರ ಜೊತೆಗೆ ನಾವು ಜೀವಿಸಬೇಕಾಗಿದೆ. ಆದರೂ ಕೂಡ ಯೇಸು ನಮ್ಮ ಜೊತೆಗಿದ್ದು ನಮ್ಮನ್ನು ಮುನ್ನಡೆಸ್ತಾರೆ. ನಾವು ಹತ್ತಿರವಿರುವ ಯೇಸುವೆ, ನಾನು ನಿನ್ನನ್ನು ಬಿಟ್ಟು ಬಾಳಲಾರೆನು. ನಿನ್ನನ್ನು ಬಿಟ್ಟು ಬಾಳೋದಕ್ಕೆ ನಮ್ಮ ಕೈಯಲ್ಲಿ ಆಗೋದೇ ಇಲ್ಲ. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಪವಿತ್ರ ಪರಮಪ್ರಸಾದದ ಆರಾಧನೆಯನ್ನು ನಾವು ಮುಕ್ತಾಯ ಮಾಡೋದಕ್ಕಿಂತ ಮುಂಚೆ ಸ್ವಾಮಿ ಬಳಿಯಲ್ಲಿ ಪ್ರತಿಯೊಬ್ಬರೂ ಕೂಡ ಕೇಳಿಕೊಳ್ಳೋಣ. ಒಂದು ನಿಮಿಷ ಮೌನವಾಗಿ ಪ್ರಾರ್ಥಿಸೋಣ. ಕಣ್ಣುಗಳನ್ನು ಮುಚ್ಚಿ ಕರಗಳನ್ನು ಜೋಡಿಸಿ ಪ್ರಾರ್ಥಿಸೋಣ. ನಮ್ಮ ಹತ್ತಿರವಿರುವ ಯೇಸುವಿನ ಬಳಿಯಲ್ಲಿ ಬೇಡಿಕೊಳ್ಳೋಣ. ಪ್ರತಿಯೊಬ್ಬರು ಈ ಆರಾಧನೆಯನ್ನು ವೀಕ್ಷಿಸ್ತಾ ಇರುವಂಥ ಪ್ರತಿಯೊಬ್ಬರು ಡಿವೈನ್ ವರ್ಡ್ ಟಿವಿ ಚಾನೆಲ್ನ ಮೂಲಕ ಇದನ್ನು ವೀಕ್ಷಿಸ್ತಾ ಇರುವಂಥವರು, ಹರಿಯರ್ ಮಾತಾ ಯೂಟ್ಯೂಬ್ ಚಾನೆಲ್ನ ಮೂಲಕ, ಫೇಸ್ಬುಕ್ ಪೇಜ್ನಲ್ಲಿ ಇದನ್ನು ವೀಕ್ಷಿಸ್ತಾ ಇರುವಂಥವರಿಗಾಗಿ ಮೌನವಾಗಿ ಪ್ರಾರ್ಥಿಸೋಣ. ಇರುವ ಯೇಸುವಿನ ಬಳಿಯಲ್ಲಿ ಪ್ರಾರ್ಥಿಸೋಣ. ನಿನ್ನ ಕಷ್ಟಗಳು ಬೆಟ್ಟದಷ್ಟಿದ್ದರೂ ಕೂಡ ಅವುಗಳನ್ನು ಹಿಮದ ರೀತಿಯಲ್ಲಿ ಕರಗಿಸುವ ದೇವರು ನಾನು. ಆ ದೇವರ ಬಳಿಯಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಿದ್ದೇವೆ. ಎಲ್ಲ ತೊಂದರೆಗಳಿಂದ ಬಿಡುಗಡೆಯನ್ನು ನೀಡುತ್ತಾ ಇರುವಂಥ ಸರ್ವೇಶ್ವರನಿಗೆ ವಂದನೆಯನ್ನು ಸಮರ್ಪಿಸೋಣ. ನಮಗೆ ಒಬ್ಬರು ಸಹಕಾರವನ್ನು ಕೊಡ್ತಾ ಇದ್ದಾರೆ.
ಆಕೆ ಹರಿಹರದಲ್ಲಿ ಆರೋಗ್ಯ ಮಾತೆಯಾಗಿ, ಯೇಸುವಿನ ತಾಯಿ ಮರಿಯ ಆರೋಗ್ಯ ಮಾತೆಯಾಗಿ ಕರ್ನಾಟಕದ ಹೃದಯ ಭಾಗ ಇಲ್ಲಿ ಕಾಣಿಸ್ಕೊಂಡ್ರು. ಈ ಒಂದು ಭಾಗ್ಯ ಬೇರೆ ಯಾವ ದೇವಾಲಯಕ್ಕೂ ಈ ರಾಜ್ಯದಲ್ಲಿ ಸಿಕ್ಕಿಲ್ಲ. ಆದರೆ ಆ ತಾಯಿಯ ದರ್ಶನವನ್ನು ಪಡೆದುಕೊಂಡ ಈ ಭೂಮಿಯಿಂದ ಈ ಆರಾಧನೆ ಪ್ರಸಾರವಾಗ್ತಾ ಇರಬೇಕಾದ್ರೆ ಖಂಡಿತವಾಗಿಯೂ ಆಕೆ ನಮ್ಮ ಜೊತೆಗಿದ್ದು ಭಿನ್ನಯಿಸ್ತಾ ಇದ್ದಾರೆ. ಅದಕ್ಕಾಗಿ ಸ್ವಾಮಿಗೆ ವಂದನೆಯನ್ನು ಸಮರ್ಪಿಸೋಣ. ಎಲ್ಲರೂ ಒಟ್ಟಾಗಿ ಹೇಳೋಣ, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಸ್ತುತಿ, ಯೇಸುವೆ ನಮನ, ಯೇಸುವೆ ಕೃತಜ್ಞತೆ, ಯೇಸುವೆ ಮಹಿಮೆ. ಹಾಲೆಲೂಯ, 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 ಹಾಲೆಲೂಯ. ಪ್ರೀತಿಯ ಸಹೋದರ ಸಹೋದರಿಯರೇ, ಈಗ ಅಂತಿಮ ಆಶೀರ್ವಾದವನ್ನು ಪಡೆದುಕೊಳ್ಳುವಂತಹ ಸಮಯ. ಈ ಸಮಯದಲ್ಲಿ ನಾವೆಲ್ಲರೂ ಕೂಡ ತಾಂತಂ ಎರ್ಗಂ ಸಾಕ್ರಮೆಂತಂ ಈ ಗೀತೆಯನ್ನು ಲತೀನ ಭಾಷೆಯಲ್ಲಿರುವ ಈ ಗೀತೆಯ ಸಾಲುಗಳನ್ನು ಹಾಡುತ್ತಾ ಸ್ವಾಮಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಈ ಪರಮಪ್ರಸಾದದ ಆರಾಧನೆಯನ್ನು ಹೀಗೆ ಮುಕ್ತಾಯ ಮಾಡೋಣ. Tantum ergo sacramento veneremum celui et antiquum documentum novo cedat ritui prestet fide supplementum sensum defectui genitori laus illuminatio salus honor victus conque sit et benedictio procedenti abunt trope compassim laudatio. ಪ್ರಾರ್ಥಿಸೋಣ. ಪ್ರಭುವೇ, ಅದ್ಭುತಕರವಾದ ಸಂಸ್ಕಾರವನ್ನು ನಿಮ್ಮ ಶಿಲುವೆಯ ಮರಣದ ಸ್ಮಾರಕವಾಗಿ ಬಿಟ್ಟಿದ್ದೀರಿ. ನಾವು ನಿಮ್ಮ ಶರೀರ ಮತ್ತು ರಕ್ತದ ಪರಮ ರಹಸ್ಯವನ್ನು ಆರಾಧಿಸಿ ಅದರಿಂದ ರಕ್ಷಣೆಯ ಫಲವನ್ನು ಅನುಭವಿಸುವಂತೆ ಮಾಡಿರಿ. ಪಿತದೇವರೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರೀತಿಯ ಸಹೋದರ ಸಹೋದರಿಯರೇ, ಪರಮಪ್ರಸಾದದ ಆಶೀರ್ವಾದವನ್ನು ಈಗ ಪಡೆದುಕೊಳ್ಳುವಂತಹ ಸಮಯ. ಹಾಸಿಗೆ ಹಿಡಿದಿರುವಂಥವರು, ನೋವಿನಲ್ಲಿರುವಂಥವರು, ಇಳಿ ವಯಸ್ಸಿನವರು, ಕೋವಿಡ್-19 ಈ ಕಾಯಿಲೆಯಿಂದ ಹೆದರಿಕೆಗೆ ತುತ್ತಾಗಿರುವಂಥವರು ಪ್ರಾರ್ಥನೆಯನ್ನು ಮಾಡ್ತಾ ಇರೋಣ. ವಿಶೇಷವಾಗಿ ನಾನು ಇವತ್ತು ಈ ಪರಮಪ್ರಸಾದದ ಮುಂದೆ ಕೇಳಿಕೊಳ್ತಾ ಇದ್ದೇನೆ, ನಮ್ಮ ಧರ್ಮಾಧ್ಯಕ್ಷರಾದ ಪರಮ ಪೂಜ್ಯ ಡಾಕ್ಟರ್ ಫ್ರಾನ್ಸಿಸ್ ಸೆರಾವೋ ಇವರಿಗಾಗಿ ಪ್ರಾರ್ಥಿಸಿರಿ. ಗುಣಪಡಿಸುವ ದೇವರು ಇವರಿಗೆ ಆರೋಗ್ಯವನ್ನು ಮತ್ತೆ ಮರಳಿಕೊಡಲಿ ಅಂತ ಕೇಳಿಕೊಳ್ಳಿ. ಎಲ್ಲರೂ ಮೌನವಾಗಿ ಒಂದು ನಿಮಿಷ ನಮ್ಮ ಧರ್ಮಾಧ್ಯಕ್ಷರಿಗಾಗಿ ಪ್ರಾರ್ಥನೆಯನ್ನು ಮಾಡೋಣ. ಕೋವಿಡ್-19 ಈ ಒಂದು ಪಿಡುಗಿಗೆ ಸಿಕ್ಕಿ ಹಾಕಿಕೊಂಡು
ಆಸ್ಪತ್ರೆಯಲ್ಲಿ ಇರುವಂತಹ ನಮ್ಮ ಧರ್ಮಾಧ್ಯಕ್ಷರ ಆರೋಗ್ಯಕ್ಕಾಗಿ ಪ್ರಾರ್ಥಿಸೋಣ. ಈ ಧರ್ಮಕ್ಷೇತ್ರವನ್ನು ಮುನ್ನಡೆಸ್ತಾ ಇರುವಂತಹ ಇವರಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಸ್ವಾಮಿ ಕೊಡಲಿ, ಧೈರ್ಯವನ್ನು ಕೊಡಲಿ ಅಂತ ನಾವೆಲ್ಲರೂ ಕೂಡ ಈಗ ಮೌನವಾಗಿ ಒಂದು ನಿಮಿಷ ಅವರಿಗಾಗಿ ಪ್ರಾರ್ಥಿಸೋಣ, ಆಶೀರ್ವಾದವನ್ನು ಪಡೆದುಕೊಳ್ಳುವುದಕ್ಕಿಂತ ಮುಂಚೆ. ಡಿವೈನ್ ವರ್ಡ್ TV ಚಾನೆಲ್ನ ಸರ್ವ ಸಿಬ್ಬಂದಿ ವರ್ಗಕ್ಕಾಗಿ, ಇದನ್ನು ನಡೆಸುತ್ತಿರುವವರಿಗಾಗಿ, ಇದರ ಮೂಲಕ ದೇವರ ವಾಕ್ಯವನ್ನು ಪಸರಿಸ್ತಾ ಇರುವಂಥ ಪ್ರತಿಯೊಬ್ಬರಿಗಾಗಿ ಪ್ರಾರ್ಥಿಸೋಣ. ಅದೇ ರೀತಿಯಲ್ಲಿ ಈ ಒಂದು ಆರಾಧನೆ ನಿಮ್ಮ ಮನೆಯನ್ನು ತಲುಪಲು ತಮ್ಮ ತನು ಮನ ಧನ ಸಹಾಯವನ್ನು ಮಾಡ್ತಾ ಇರುವಂಥ ಎಲ್ಲರಿಗಾಗಿ ಪ್ರಾರ್ಥಿಸೋಣ. ಆಶೀರ್ವಾದವನ್ನು ಈಗ ನಾವೆಲ್ಲರೂ ಭಕ್ತಿಯಿಂದ ಪಡೆದುಕೊಳ್ಳೋಣ. ಸೌಖ್ಯದಾತೆ ಅಮ್ಮ ಹರಿಹರ ಮಾತೆ, ನೊಂದ ಬಾಳಿಗೆ ಸೌಖ್ಯದಾತೆ. ಬೇಡಿ ಬಂದ ಭಕ್ತರಿಗೆ ಆಸರೆ ನೀವು, ಪ್ರಾರ್ಥಿಸುವ ಮನಗಳಿಗೆ ಸಾಂತ್ವನ ನೀವು. ಬೇಡಿ ಬಂದ ಭಕ್ತರಿಗೆ ಆಸರೆ ನೀವು, ಪ್ರಾರ್ಥಿಸುವ ಮನಗಳಿಗೆ ಸಾಂತ್ವನ ನೀವು. ಅಮ್ಮ 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 ಹರಿಹರ ಮಾತೆ, ಅಮ್ಮ 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 ಹರಿಹರ ಮಾತೆ. ತುಂಗಭದ್ರ ನದಿಯಲ್ಲಿ ಮುಳುಗುತ್ತಿದ್ದ ಭಕ್ತನ ಕಾಪಾಡಿದ ಸತ್ಯಮ್ಮ ತಾಯೇ. ತುಂಗಭದ್ರ ನದಿಯಲ್ಲಿ ಮುಳುಗುತ್ತಿದ್ದ ಭಕ್ತನ ಕಾಪಾಡಿದ ಸತ್ಯಮ್ಮ ತಾಯೇ. ನೊಂದು ಬಂದ ಭಕ್ತರ ಕಣ್ಣೀರ ಒರೆಸಿ ಆಶ್ರಯ ನೀಡುವ ಪ್ರೀತಿಯ ತಾಯೇ. ನೊಂದು ಬಂದ ಭಕ್ತರ ಕಣ್ಣೀರ ಒರೆಸಿ
ಮಾತೆ